ಮಂಗಳೂರಿನ ಸೂರಿಂಜೆಯ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿ ನಿಖಿಲ್ ವಾಲಿಬಾಲ್ ಆಡುತ್ತಿದ್ದಾಗಲೇ ಕುಸಿದು ಬಿದ್ದು ಮೃತಪಟ್ಟ ವಿಚಾರ ನೋವಿನ ಸಂಗತಿ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಯುವ ಜನತೆ ಆಟವಾಡುತ್ತಲೇ ಬಿದ್ದು ಸಾವನ್ನಪ್ಪುತ್ತಿರುವುದು ಆತಂಕಕಾರಿ ವಿಚಾರವಾಗಿದೆ. ಇದಕ್ಕೆ ನಿಜವಾದ ಕಾರಣ ಏನು ಎನ್ನುವ ಬಗ್ಗೆ ಚರ್ಚೆ ನಡೆಸಬೇಕಾಗಿದೆ. ಈ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರ ಜೊತೆ ಚರ್ಚಿಸಲಾಗುವುದು ಎಂದರು. ಹೃದಯ ತಜ್ಞರ ಸಮಿತಿಯನ್ನು ರಚಿಸಿ ಇಂತಹ ಘಟನೆಗಳ ಕುರಿತು ವರದಿ ತರಿಸಿಕೊಳ್ಳಲಾಗುವುದು. ಈಗಾಗಲೇ ಶಾಲಾ ಮಟ್ಟದಲ್ಲಿ ಇಲಾಖೆಯ ಆರ್ಬಿಎಸ್ಕೆ ತಂಡ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಮಾಡುತ್ತಿದೆ. ಯುವ ಜನತೆಗೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯ ಮೂಲಕ ಸೇವೆ ನೀಡಲಾಗುತ್ತಿದೆ ಎಂದರು. ಸರ್ಕಾರಿ ನೌಕರರು ನಿವೃತ್ತರಾದ ಬಳಿಕ ಅಂದರೆ 60 ರಿಂದ 70 ವರ್ಷ ಪ್ರಾಯದವರೆಗೆ ಅವರ ಆರೋಗ್ಯ ಸುರಕ್ಷತೆಗಾಗಿ ಸಂಧ್ಯಾಕಿರಣ ಯೋಜನೆಯನ್ನು ಜಾರಿಗೊಳಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎಂದರು. ಇವತ್ತು ಬಹುಶಃ ನಿಖಿತ್ ಎಂಬ ವಿದ್ಯಾರ್ಥಿ ಇವತ್ತು ತಮ್ಮ ಶಾಲಾ ಆಟ ಮೈದಾನ ಆಟ ಆಡೋ ಸಂದರ್ಭದಲ್ಲಿ ಇವತ್ತು ಕೊಲಾಪ್ಸ್ ಆಗಿ ತಾನು ಇವತ್ತು ಮೃತಪಟ್ಟಿರೋದು ಅತ್ಯಂತ ನಮಗೆ ನೋವಿನ ವಿಚಾರ. ಬಹುಶಃ ಅವ್ರ ಕುಟುಂಬಕ್ಕೆ ನಾವು ನಮ್ಮದಾದ ಸಂತಾಪ ವ್ಯಕ್ತಪಡಿಸಿಕೊಂಡು ಇವತ್ತು ಕೆಲವೊಂದು ವರ್ಷಗಳಿಂದ ಬಹುಶಃ ಇವತ್ತು ಯುವಕರು ಕಾಣಲಿಕ್ಕೆ ಆರೋಗ್ಯವಂತವಾಗಿದ್ದವರು ಮತ್ತು ಈಗ ವಿದ್ಯಾರ್ಥಿಗಳು ಕೂಡ ಈ ರೀತಿ ತತ್ಕ್ಷಣವೇ ಒಂದು ಕೊಲಾಪ್ಸ್ ಆಗಿ ಇವತ್ತು ಪ್ರಾಣ ಕಲ್ತಿರೋ ಬಗ್ಗೆ ಇವತ್ತು ನಾವೆಲ್ಲ ಕೂಡ ಚಿಂತಿತರಾಗಿದ್ದೇವೆ. ಯಾಕೆ ರೀತಿ ಆಗ್ತದೆ ಅಂತ ಹೇಳಿಕೊಂಡು ಅದಕ್ಕಾಗಿ ಬಹುಶಃ ಈಗಾಗಲೇ ಕೆಲವೊಂದು ಹಿಂದೆ ತನಿಖೆಗಳು ಮಾಡಿದರು. ಅದು ಬಹುಶಃ ನಾನು ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ ಜೊತೆ ಮಾತಾಡಿಕೊಂಡು ಹಿರಿಯ ನಮ್ಮ ಹೃದಯ ತಜ್ಞರು ಯಾರಿದ್ದಾರೆ ಚರ್ಚೆ ಮಾಡಿಕೊಂಡು ನಿಜವಾಗಿ ಇದರಲ್ಲಿ ಯಾವುದಿದೆ ಏನು ಕೆಲವೊಂದು ಕಡೆ ಒಂದೊಂದು ಕಾರಣ ಅಂತ ಬರ್ತದೆ, ಅದು ನಿಜವಾಗಿ ಕೂಡ ಬಹುತೇಕ ಏನದಕ್ಕೆ ಕಾರಣ ಅಂತ ನಾವಿವತ್ತು ಮಾಡಿ ಅದರ ಬಗ್ಗೆ ನಾವು ನಿಮಗೆ ತಿಳಿಸ್ಲಿಕ್ಕೆ ನಾವು ಇಚ್ಛಿಸ್ತೇವೆ. ಅಲ್ಲ, ಈಗಾಗಲೇ ನಮ್ಮಲ್ಲಿ RBSK ರಾಷ್ಟ್ರೀಯ ಬಾಲ ಶಿಕ್ಷಣ ಮತ್ತು ಸ್ವಾಸ್ಥ್ಯ ಶಿಕ್ಷಣ ಅಂತ ಹೇಳಿಕೊಂಡು ಅವತ್ತು ನಾನೇ ಸಚಿವನಾಗಿದ್ದಾಗ ಮಾಡಿದ್ದು 2013. ಅದರ ಅನುಗುಣಂತೆ ಪ್ರತಿ ವರ್ಷ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೆಲ್ತ್ ಟೀಮ್ ಅಂತಿದೆ. ಅವ್ರು ಪ್ರತಿ ಶಾಲೆಗೆ ಹೋಗಬೇಕು, ಸರ್ಕಾರಿ ಶಾಲೆಗೆ ಹೋಗಬೇಕು. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳ ಕಂಪ್ಲೀಟ್ ಹೆಲ್ತ್ ಇಂಡೆಕ್ಸನ್ನು ಚೆಕ್ ಮಾಡಬೇಕು. ಅಲ್ಲಿ ಅವ್ರಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಅವರ ತಂದೆ ತಾಯಂದರೆ ಹೇಳಿ ಸರ್ಕಾರ ಮುಖಾಂತರ ಉಚಿತವಾಗಿ ಆಪರೇಷನ್ ಚಿಕಿತ್ಸೆ ಮಾಡಬೇಕಂತ ಯೋಜನೆ ಇದೆ. ಆದರೆ ಇದು ಅವರು ಒಮ್ಮೆ ಹೋಗಿ ಬರ್ತಾರೆ ಇದರಲ್ಲಿ ಸಣ್ಣ ಈ ರೀತಿ ಅವರು ಯಾಕೆ ಆಗ್ತದೆ ಮತ್ತು ಯುವಕರು ಯಾಕೆ ನಾವು ಕಲ್ಕೊಂಡಿದ್ದೇವೆ ಅಂತ ನಾವು ಕೂಡ ಇದನ್ನು ಭಾಳ ಇದನ್ನು ಚಿಂತಿತರಾಗಿದ್ದೇವೆ. ಹಿರಿಯರಿಗೆ ನಾವು ಇವತ್ತು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಒಂದು ನಮ್ಮ ಹೃದಯ ಸಂಜೀವ ಅಂತೇಳಿ ಒಂದು ಕಾರ್ಯಕ್ರಮ ಈಗಾಗಲೇ ಇದೆ. ಅದೇನಂತೇಳಿ ಯಾರಿಗ ಸ್ವಲ್ಪ ಮಟ್ಟಿನ ಎದೆ ನೋವು ಕಂಡು ಬಂದರೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದರೆ ಅಲ್ಲಿ ಬಹುಶಃ ನಾವು ಅವರನ್ನು ECG ಟೆಸ್ಟ್ ಮಾಡಿ ECGಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಕೂಡ ತಕ್ಷಣ ಅವರಿಗೆ ಒಂದು ನಾವು ಇಂಜೆಕ್ಷನ್ ಔಷಧಿ ಕೊಟ್ಟು ಅವ್ರನ್ನ ತಾಲೂಕು ಆಸ್ಪತ್ರೆಗೆ ಅಥವಾ ಈ ಹೃದಯ ರೋಗಕ್ಕೆ ಸಂಬಂಧಪಟ್ಟಾಗೆ ಚಿಕಿತ್ಸೆ ವ್ಯವಸ್ಥೆ ಇರೋದು ಕರ್ಕೊಂಡು ಹೋಗಿ ಅಲ್ಲಿ ಅದನ್ನು ಎಂಜಿಯೋಗ್ರಾಮ್ ಮಾಡಿ ಮತ್ತು ಉಚಿತವಾಗಿ ಟ್ರೀಟ್ಮೆಂಟ್ ಮಾಡೋ ಸ್ಕೀಮ್ ಕೂಡ ಇಟ್ಟಿದೆ. ಅದರಲ್ಲಿ ಭಾಳಷ್ಟು ಜನ ಅವರ ಒಂದು ಜೀವನ ಇವತ್ತು ಉಳಿಸಿಕೊಂಡು ಬಂದಿದ್ದಾರೆ. ಇದು ಕೆಲವು ತಾಲೂಕು ಮತ್ತು ಜಿಲ್ಲೆಯಲ್ಲಿದೆ. ಇದು ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಮುಂದೆ ನಾವು ವಿಸ್ತರಣೆ ಮಾಡಲಿಕ್ಕೆ ಈಗ ನಾವು ಕಾರ್ಯಯೋಜನೆ ಹಮ್ಮಿಕೊಂಡಿದ್ದೇವೆ.